ಆ ಗುಂಪು ಮೇಲೆ ಆ ಗುಂಪು ಈ ಗುಂಪು ಮೇಲೆ ಪುಂಡಾಟ ಮಾಡ್ತಕ್ಕಂಥದ್ದನ್ನ ಜೆರೋನಾ ಶಾಲೆಯಲ್ಲಿ ನಡೆದ ಘಟನೆ ಜ್ಞಾಪಿಸ್ಕೊಳ್ತಿದ್ದ ಜೆರೋ ಸಾಲ ವೇದವಾಸ್ ಕಾಮತ್ ಅವರು ಕೇಸರಿ ಶಾಲೆ ಹಾಕೊಂಡಿದ್ದೇನೋ ಗಲಾಟೆ ಮಾಡಿ ಅದು ಮುಖ್ಯ ಆಗುತ್ತಾ? ಇದಕ್ಕಿಂತ ಮುಂಚೆ ಅಧಿಕಾರದಲ್ಲಿತ್ತು ಬಿಜೆಪಿ ಪಠ್ಯಪುಸ್ತಕವನ್ನೇ ಚೇಂಜ್ ಮಾಡಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಪಠ್ಯಪುಸ್ತಕದ ಕಮಿಟಿಯಲ್ಲಿ ಸಾಮಾಜಿಕ ನ್ಯಾಯವೇ ಇಲ್ಲ. 15 ಜನ ಕಮಿಟಿಯಲ್ಲಿ ಇರ್ಬೇಕಾದ್ರೆ 14 ಜನ ಒಂದೇ ಕೋಮಿನವ್ರನ್ನ ಹಾಕ್ಬಿಟ್ಟು ನೀವು ಪಠ್ಯಪುಸ್ತಕ ತಯಾರು ಮಾಡ್ತೀರಾ, ಆಮೇಲೆ ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತೀರಾ, ಬಸವಣ್ಣನಿಗೆ ಅವಮಾನ ಮಾಡ್ತೀರಾ, ಕೆಂಪೇಗೌಡನಿಗೆ ಅವಮಾನ ಮಾಡ್ತೀರಾ. ಇದೆಲ್ಲ ನೀವು ಅಧಿಕಾರಕ್ಕೆ ಬಂದಾಗ ಆಗ್ತಾ ಇರ್ಬೇಕಾದ್ರೆ ಪ್ರಧಾನಮಂತ್ರಿಗಳಿಗೆ ಕಣ್ಣು ಮುಚ್ಕೊಂಡಿದ್ದೀರಾ ನೀವೆಲ್ಲ? ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರು. ಯಾರು ಮಾಡಿದ್ರು? ಸಂವಿಧಾನದ ಒಬ್ಬ ಮಂತ್ರಿ, ನಿಮ್ಮವರೇ ಪಕ್ಕದ ಪಕ್ಷಾತ್ರದವರು ಸಂವಿಧಾನವನ್ನ ಸಂಪೂರ್ಣ ಬದಲಾಯಿಸ್ತೀವಿ ನಾವು ಅಂತ ಹೇಳಿದಂತ ಒಬ್ಬ MP ಇದ್ರು, ಅನಂತಕುಮಾರ್ ಹೆಗಡೆ ಅವರು. ಇನ್ನು ಇವತ್ತು ನಮ್ಮ ಯತ್ನಾಳು ಕೂಡ ಅದೇ ದಾಟಿಯಲ್ಲಿ ಹೋಗ್ತಿದ್ದಾರೆ. ಸದನದಲ್ಲಿ ಹೇಳ್ತಾರೆ ನಮಗೆ ತೊಂದರೆ ಆಗ್ತಾ ಇದೆ ಆನೆಗಳಿಂದ, ಗುಂಡಿಗೆ ಕೊಲ್ಲಿ ಅಂತಿದ್ದಾರೆ. ಅಂದ್ರೆ ಎಲ್ಲಿಗೆ ಹೋಗಿ ನಿಲ್ತಾ ಇದ್ವಿ? ಗುಂಡಿಗೆ ಕೊಲ್ಲೋದು ಪರಿಹಾರವಾ? ಸಂರಕ್ಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒಪ್ಪಿದೆ, ಸದಸ್ಯರನ್ನ ಇಲ್ಲೂ ನಾವು ಒಪ್ಪಿದ್ದೀವಿ, ನಮ್ಮ ಜವಾಬ್ದಾರಿ ಕೂಡ. ಅಂಥದ್ದನ್ನ ಇವತ್ತು ಗುಂಡಕ್ಕೆ ಕೊಲ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದನ್ನು ಖಂಡಿಸ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಕ್ಷಮೆಯನ್ನು ಕೂಡ ಅವ್ರು ಕೇಳಬೇಕು ಅಂತ. ಇನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಜಾತಿ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು